ತೋಟಗಾರಿಕೆ ಬಿಟ್ಬಿಟ್ಟಿದ್ದಾರೆ. ಅಧ್ಯಕ್ಷರೇ, ಹವಾಮಾನ ನಿಯಂತ್ರಿತ ಕೃಷಿ ವಿಮೆಯಲ್ಲಿ ಅಡಿಕೆಯನ್ನು ತಗೊಳ್ಳುವಂತ ಕೆಲಸ ಆಗಲಿಲ್ಲ. ಕಳೆದ ಬಾರಿ ಇಷ್ಟುವರೆಗೆ ಕೃಷಿ ಅಡಿಕೆಯನ್ನು ಕೂಡ ತಗೊಂಡು ವಿಮೆ ಆರಂಭವಾಗಿತ್ತು. ಸುಮಾರು 224 ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಸುಮಾರು 481 ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ವಿಮೆ ಮೂಲಕ ಅವರಿಗೆ ಮೂಲಕ 104 ಕೋಟಿ ಬರ್ತಾ ಇದೆ. ಇನ್ಶೂರೆನ್ಸ್ ಒಂದು ನಿಮಿಷ ಸವದ್, ನೀವು ಕೂಡ ಆ ಭಾಗದಿಂದ ಬಂದ ನೀವು ಅಡಿಕೆ ತಗೊಳ್ಬೇಕಂತ ಹೇಳೋದಲ್ಲ, ಅದನ್ನ ಹೇಳ್ಬಿಡಿ. 148 ಕೋಟಿ ವಿಮಾ ಕಂಪನಿ ಲಾಭ ಮಾಡಿದೆ. ಇವತ್ತಿನವರೆಗೆ ಅಡಿಕೆ ವಿಮೆ ಬರುವಂತದ್ದಾಗ್ಲಿಲ್ಲ. ಅದನ್ನು ಕೂಡ ಆರಂಭಿಸಬೇಕು ಕೂಡಲೇ. ಓಕೆ ಮಾನ್ಯ ಅಧ್ಯಕ್ಷರೇ, ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಈಗಾಗಲೇ ಮಂತ್ರಿಗಳು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ರಿಕ್ವೆಸ್ಟ್ ಮಾಡ್ತೇವೆ, ಅದನ್ನ ಮತ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ತೋಟಗಾರಿಕೆ ಸೇರಿಸಬೇಕು, ತೋಟಗಾರಿಕೆ ಸೇರಿಸಬೇಕು. ಸಚಿವರು ತೋಟಗಾರಿಕೆ ಒಂದು ಸೇರಿಸಬೇಕು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐋𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.